ಒಳ್ಳೆ ಪ್ರಶ್ನೆ ಕೇಳಿರಿ ಸಂದರ್ಶಕರೇ. ನಾಡಂಗ್ ಹುಟ್ಟಿದಂತ ರಾಮಚಂದ್ರ ಕಾಡಿಗೆ ಹೋದ್ದೆ ಯಾಕೆ? ಅಲ್ಲಿ ಪ್ರಾಣಿಗಳ ಒಟ್ಟಿಗಿದ್ದದ್ದು ಯಾಕೆ? ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀವಿ ಕಾಣಿ. ಕಿಷ್ಕಿಂದೆಗೆ ಹೊಕ್ಕರ ಮೇಲೆ ಸರೀಪು ಗಾತ ಮಾರ್ರೆ ಕೇಳ್ರಿ ನೀವು. ಇದ್ದವರೆಲ್ಲ ಮಂಗಗಳೇ, ಒಟ್ಟಿಗೆ ಹೋದವನೇ ಮಂಗವೇ ಆಯ್ತು. ಕೋಟಿ ಗಟ್ಲೆ ಮಂಗ ಇದ್ದದ್ದು. 77 ಕೋಟಿ ಕಪಿನಾಯಕರಂಬ್ರು, 18 ಅರ್ಬುದ ವಾನರರಂಬ್ರು. ಲೆಕ್ಕ ಮಾಡಿ, ಸಾಮಾನ್ಯ ಜನರಿಗೆ ಎಣಿಸುವಷ್ಟು ಮಂಗಗಳಲ್ಲ. ಇದ್ದ ಮನುಷ್ಯರೆಷ್ಟು ಹೇಳಿ ಅಲ್ಲಿ? ಇಬ್ಬರು. ಸಾಮಾನ್ಯರೆಂತ ಆಯ್ಕಿತ್ತು? ಅಷ್ಟು ಮಂಗಗಳು ಒಟ್ಟಿಗೆ ಸೇರಿದ್ರು, ಇವರಿಬ್ರು ಮಂಗಗಳೇ ಆಯ್ಕಿತ್ತು. ಆದ್ದೆಂತದ್ದು? ರಾಮನಂತ ಒಬ್ಬ ನಾಯಕ ಮುಂದೆ ನಿಂತ್ಕೊಂಡು ಹೊತ್ತಿಗೆ ಹಿಂದಿದ್ದ ಕೋಟಿಗಟ್ಲೆ ಮಂಗ ಮನುಷ್ಯ ಆಯ್ತು ಕಾಣಿ. ಪರಿವರ್ತನೆ ಜಗದ ನಿಯಮ ಅಂದ್ರೆ ಪರಿವರ್ತನೆ. ಎಲ್ಲಿವರೆಗೂ ಮಂಗಗಳು ಕೊಟ್ಟು ಕೆಲಸ ಮಾಡೋದು ಕೇಳಿರ ನೀವೆಲ್ಲಿ? ಅಂತ ಮಂಗಗಳು ಸಮುದ್ರ ಸೇತುವೆ ಕೊಟ್ಟಕ್ಕೆ ಮುಂದಾಯ್ತು. ಯಾಕೆ ಆಯ್ತು ಹೇಳಿ ಕಾರಣ? ನಾಯಕ ರಾಮ ಆದದ್ದು ಕೈ ಆಯ್ತು. ನೀವು ಕೇಳ್ರಿ ಅಲ್ಲ, ರಾಮ ನಿಜವಾಗಿಯೂ ಮನುಷ್ಯನ? ಅದಕ್ಕೆ ಉತ್ತರ ಇತ್ತು. ರಾಮದೇವ್ರಾದಿ ನಾರಾಯಣ ಸಂದರ್ಶಕರೇ, ಮಹರ್ಷಿಗಳೇ, ಕೇಂತ ಆಯ್ಕಂಡ್ರಿ ನೀವು? ರಾಮ ಮನುಷ್ಯ ಆಯ್ರಿ ಇಷ್ಟೆಲ್ಲ ಮಾಡೋಕಾತಿತ್ತ ಅಲ್ದ? ನಾಡಲ್ಲಿ ಹುಟ್ಟಿದವ ಕಾಡಲ್ಲಿ ಹೋಗಿ ಇಂಥದ್ದೆಲ್ಲ ಮಾಡುದಲ್ಲ. ಯಾಕೆ? ಕಾರಣ ಇತ್ತು, ಹೇಳಿ ಮಹರ್ಷಿ. ಭೂಮಿ ಮೇಲೆ ರಾವಣನಂತ ದುಷ್ಟ ದುಷ್ಟ ರಕ್ಕಸರೆಲ್ಲ ತುಂಬಾ ಜನ ಆಗಿ ಹೋದ್ರು. ಅಂತ ರಕ್ಕಸರ ಕಾರಣದಿಂದ ಭೂಮಿಗೆ ಆ ಭಾರ ತಡ್ಕಂಕೆ ಆಯ್ದೆ ಹೋಯ್ತು. ಭೂಮಿ ಹೆಣ್ಣಲ್ದೆ ಎಷ್ಟಂತ ಸಹಿಸೋಕಾತ್ತೆ? ಸ್ವಲ್ಪ 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 ಸಹಿಸಿ ಇಂಥದ್ದೇ ಮಾಡೋರೆ ಆದ್ರೆ ಎಷ್ಟಂತ ಸಹಿಸ್ಕೊಂತಾಳು. ಹೋಯಿ ಮಹಾವಿಷ್ಣು ದೂರು ಕೊಟ್ಲಮ್ದು, ಅಯ್ಯೋ ದೇವ್ರೆ, ಇಂಥವರ ಭಾರ ನಂಗೆ ಹೊರಕ್ ಆತಿಲ್ಲ, ನಾನು ಬಸವಳದಿ ಹೋಯ್ದೆ, ನಂಗೆ ಆತಿ ಇಲ್ಲ, ನೀನೇ ಎಂತಾರು ಮಾಡ್ಕೋ. ಆಗ ದೇವರು ಭರವಸೆ ಕೊಟ್ಟದ್ದು, ನೀ ಹೆದರ್ಕಬೇಡ. ಆದಿನಾರಾಯಣ ಕೊಟ್ಟದ್ದು. ನಾ ಬತ್ತೆ ಭೂಮಿಗೆ. ಭೂಮಿಗೆ ಬಂದು ಎಷ್ಟು ಸಮಯ ಇರ್ತೆ? 11,000 ವರ್ಷ ಭೂಮಿ ಹಂಗಿರ್ತೆ ನಾನು. ರಾಮದೇವರು ಅಂದ್ರೆ ನಾರಾಯಣ ಆಡದ ಮಾತು. ಮನುಷ್ಯ ಲೋಕ ಆಡ್ತೆ ನಾನು.
ನೀವು ಹೆದರ್ಕಬೇಡಿ, ದುಷ್ಟರನ್ನೆಲ್ಲ ನಾನು ನಾಶ ಮಾಡ್ತೆ ಅಂತ. ಹಾ. ರಾಮ ದೇವರೇ ಎಂಬುದಕ್ಕೆ ಕೆಲವು ಘಟನೆಗಳು ಆಗಿ ಹೋದದ್ದನ್ನೆಲ್ಲ ನಿಮ್ಗೆ ಗಮನಕ್ಕೆ ತತ್ತೆ ನಾನು. ಕೆಲವೊಂದು ಪವಾಡಗಳು ನಡೆದು ಹೋಗಿತ್ತು. ಅಹಲ್ಯೆಗೆ ಶಾಪ ಕೊಡುವಾಗ ಗೌತಮರು ಹೇಳ್ರಮ್ರು, ಮುಂದೆ ರಾಮ ಅಂಬವನು ಬತ್ತ, ಅವ ಬಂದ ಕಾಲಕ್ಕೆ ನಿನ್ನ ಶಾಪ ವಿಮೋಚನೆ ಆತಂತ. ಅಗಳಿಕೆ ರಾಮ ಹುಟ್ಟಿನ ಇಲ್ಲ. ಮೂರು ಹೊತ್ತಿನ ವಿಷಯ ಗೊತ್ತಾಪುವಂತ ಗೌತಮರಿಗೆ ಪೂರ್ವ ಸೂಚನೆ ಮುಂದೆ ಬಪ್ಪ ಬಿದ್ದ ಅಂಬುದು ಗೊತ್ತಾಯ್ತು. ಅವರು ಸೂಚನೆ ಕೊಟ್ಟಿರು. ರಾವಣ ಪಡ್ಕೊಂಡ ವರಗಳು ಒಂದೋ ಎರಡ ನಿಮ್ಗೆ ಗೊತ್ತಿದ್ದ. ಮನುಷ್ಯರಲ್ಲದೆ ಬೇರೆಯವರಿಂದ ನಂಗೆ ಸಾವು ಬಪ್ಪಕ್ಕಾಗ. ಅವು ಪಡೆದ ಶಾಪಗಳು ಕೆಲವಿತ್ತು. ಅನರಣ್ಯ ಅಮ್ಮ ಒಂದು ಶಾಪ ಕೊಟ್ಟಿದ್ದ ಅವನಿಗೆ, ಸೂರ್ಯವಂಶದಲ್ಲಿ ಹುಟ್ಟಿದವರಿಂದಲೇ ನಿಂಗೆ ಸಾವು ಬರಕು. ಅವ ಮಾಡಿದಂಥದ್ದು ಎಲ್ಲೋ ನಂದಿಕೇಶ್ವರನಿಗೆ ತಮಾಷೆ ಮಾಡೋಕೋಯಿ ನೀ ಸಾಯುವತ್ತಿ ಮಂಗಗಳೆಲ್ಲ ಬರಲಿ ನಿನ್ನೊಟ್ಟಿಗೆ ಸಾಯಿಸೋಕು ಅಂತೇಳಿ ಹೇಳಿದ್ರು. ಅಂದ್ರೆ ಅವ ಸಂಪಾದನೆ ಮಾಡೋದೆಲ್ಲ ಒಟ್ಟಾಗಿ ಬರ್ಕಿತ್ತು. ಅದಕ್ಕೆ ಬೇಕಾಗಿ ರಾಮ ಇಂಥದ್ದೊಂದು ಸಿದ್ಧತೆ ಮಾಡ್ಕೊಂಡದ್ದು. ಅಂದ್ರೆ ರಾವಣನ ಕೊಲ್ಲಿಗೆ ಬಪ್ಪುವಂತ ರಾಮ ಮನುಷ್ಯಾಗಿ ಬರ್ಕು. ಏನ ರಾವಣ ಜಯ ವಿಜಯರಲ್ಲಿ ಒಬ್ಬನ ಇದ್ದ, ಅವನನ್ನು ಕೊಲ್ಲೋಕೆ ವಿಷ್ಣುವೇ ಬರ್ಕಂತಳಿ ಆದ್ರು ರಾವಣನಿಗೆ ಆಪತ್ತಿಗೆ ಮನುಷ್ಯನಾಗಿ ಬರ್ಕು, ವಿಷ್ಣು ಮನುಷ್ಯಾಗಿ ಬರ್ಕಂತೇಳಿ ಆಯ್ತು. ಹೌದು, ಅನರಣ್ಯನ ಶಾಪ ಇತ್ತು, ಸೂರ್ಯವಂಶದವನೇ ಆಗಿರ್ಕಂತೇಳಿ. ಅದಕ್ಕೆ ಬೇಕಾಗಿ ಸೂರ್ಯವಂಶದಲ್ಲಿ ದಶರಥನಿ ಮಗ ಐ ಹುಟ್ಟಿ ಬರ್ಕಾಯ್ತು. ಮತ್ತು ಒಂದು ಕತೆ ಇತ್ತಂಬ್ರು, ಕಶ್ಯಪ ಮತ್ತೆ ಅದಿತಿಯರು ಇನ್ನೊಂದು ಕಾಲದಲ್ಲಿ ಒಟ್ಟಾಗಿ ಸೇರಿ ದೇವರಿಗೆ ಪೂಜೆ ಮಾಡಿ ಕೇಳ್ಕೊಂಡಿರಮ್ರು. ಒಂದು ಸಾರಿ ಅಲ್ಲ 3 ಸಾರಿ ನನ್ನ ಮಕ್ಕಳ ಮಗನ ಐನಿ ಹುಟ್ಟಿ ಬರ್ಕಂತ. ಅದಕ್ಕೆ ಒಲ್ದಂತ ನಾರಾಯಣ ವಾಮನಾಯಿ ಹಿಂದೆ ಹುಟ್ಟಿ ಬಂದಿದ್ದಮ್ರು. ಅದೇ ಮುಂದುವರೆದು ತ್ರೇತಾಯುಗದಲ್ಲಿ ರಾಮನಾಯಿ ಬಂದ ಎಂಬುದು ಒಂದು ಪ್ರತೀತಿಯೂ ಇತ್ತು. ಹಾಂಗಾಗಿ ಒಟ್ಟಾಗಿ ಅಲ್ಲಿಯೂ ಬಂದದ್ದು. ಇನ್ನು ರಾಮ ಬಪ್ಪತ್ತಿಗೆ ಒಬ್ಬನೇ ಬಂದು, ಅಂದ್ರೆ ಅಲ್ಲಿಂದ ನಾರಾಯಣ ಒಬ್ಬನೇ ಬಂದು ಹೆಂಡತಿಯನ್ನು ಚಾಪಿಯನ್ನು ಸೇರಿಸಿ ಬಂದದ್ದು ನಮ್ಮ ಬಪ್ಪತ್ತಿಗೆ. ಹಿಂದೆಲ್ಲ ಭೂಮಿಗೆ ದೇವರು ಬಂದದಿತ್ತು, ಹಾಗೆ ಬಂದು ಹಾಗೆ ಹೋದದ್ದು ಆವೇಶ ಅವತಾರಗಳು. ಇದು ಪೂರ್ಣ ಅವತಾರ. ಎಷ್ಟು ಮಟ್ಟಿಗೆ ಬಂದಿದ್ದು ಅಂದ್ರೆ ಹಾಸಿಗೆ ತಗೊಂಡೇ ಬಂದದ್ದು ಅವ ಬಪ್ಪತ್ತಿ, ಸಕುಟುಂಬ ಸಮೇತ ಕೈಯಲ್ಲಿ ಶಂಖ ಚಕ್ರ ಎಲ್ಲ ಹಿಡ್ಕೊಂಡೇ ಬಂದ. ಬರೀ ಅವ ಮಾತ್ರ ಬಂದದ್ದ, ಇದ್ದು ದೇವಾನು ದೇವತೆಗಳೆಲ್ಲ ಮಂಗವಾಗಿ ಬಂದದ್ದಿಲ್ಲಿ. ಅದಕ್ಕಾಗಿ ರಾಮ ಅವ್ರ ಜೊತೆ ಇರ್ಬೇಕಾದ ನೀವು ಆದ್ರೂ ಕೂಡ ಇಲ್ಲಿ ಮರ್ಕಟಗಳ ಜೊತೆ ಇರ್ಬೇಕಾಯ್ತು. ಬಂದಂತ ಸೀತೆ ಯಾರು? ಅವಳು ಲಕ್ಷ್ಮೀದೇವಿ ಆಗಿದ್ದವಳು. ಲಕ್ಷ್ಮಣ ಅವ ಮಲಗುವ ಮಹಾಶೇಷಾಯಿ ಇದ್ದವ. ಸೀತೆ ಲಕ್ಷ್ಮೀ ಆಗಿದ್ದಳು ಎಂಬುದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ಕಾಡಲ್ಲಿ ಇಪ್ಪತ್ತಿಗೆ ಸೀತೆ ಬಂಗಾರದ ಜಿಂಕೆ ಬೇಕು ಅಂತ ಹೇಳಿದಳಂಬ್ರು. ಬಂಗಾರದ ಜಿಂಕೆಗೆ ಆಸೆ ಪಟ್ಟ ಸೀತೆ ಲಂಕೆಗೆ ಹೋದ್ಮೇಲೆ ಬಂಗಾರದ ಲಂಕೆ ಸಿಕ್ಕರು ಬೇಡ ಅಂದಳಲ್ಲ. ಯಾಕೆ ಆಲೋಚನೆ ಮಾಡಿ. ಅಂದ್ರೆ ಅವಳು ಚಿನ್ನದ ಜಿಂಕೆಗಾಗಿ ಆಸೆ ಪಟ್ಟದಲ್ಲ, ರಾವಣನ ಕೊಲ್ಲುವುದಕ್ಕಾಗಿ ಇಂಥದ್ದೊಂದು ಆಯ್ಕಂದೇಳಿ ಅವಳು ತೀರ್ಮಾನ ಮಾಡಿ ಹೊರಟದ್ದು. ಅದು ರಾಮದೇವರನ್ನೂ ಕೇಳಿದಾಗ ರಾಮದೇವರಲ್ಲಿ ಬಂದಂತ ಉತ್ತರವು ಇದೇ ಇತ್ತು, ನಿಮ್ಮ ಪಾತ್ರದ ಮೂಲಕ ಬಂದಂತದ್ದು. ಹಾಗಾಗಿ ರಾಮ ಕೇವಲ ರಾಮ ತಾ ಒಬ್ಬನೇ ಬಂದದ್ದಲ್ಲ, ಒಟ್ಟಿಗೆ ಬರ್ತಾ ಸೀತೆಯನ್ನು, ಲಕ್ಷ್ಮಿಯನ್ನು, ಮಹಾಶೇಷನನ್ನು ಎಲ್ಲರನ್ನು ಕರ್ಕೊಂಡು ಬಂದದ್ದು ದುಷ್ಟರ ನಾಶ ಮಾಡುವ ಸಲುವಾಗಿ. ಆ ರಾಮನಿಗೆ ನಿಜಾರ್ಥದಲ್ಲಿ ಸತಿಯಾಗಿ ಸಹಧರ್ಮಿಣಿಯಾಗಿ ಒದಗಿ ಬಂದವಳು ಯಾರು ಕೇಂದ್ರ ಅವನ ಹೆಂಡತಿ ಶ್ರೀ ಮಹಾಲಕ್ಷ್ಮೀ ದೇವಿ. ಕಾಂಬರೆ ಕೇಂಬರೆ ನಮ್ಮನೆ ಪಡಸಾಲೆ ಹೆಂಗೆ ನಮಗೆ ಒಂದು ಇದ್ದಂಥ ದೊಡ್ಡ ಪ್ರಶ್ನೆ ಏನು ಕೇಳಿದರೆ, ರಾಮ ಮರ್ತ್ಯನಾಗಿ ಅಥವಾ ಮನುಷ್ಯ ಒಂದು ನೆಲೆಯಲ್ಲಿದ್ದರೂ ಕೂಡ ಕಾಡಿಗೆ ಹೋಗಿ ಯಾಕಿದ್ದ, ಅಲ್ಲಿ ಯಾಕೆ ಜೀವನ ಮಾಡ್ದ ಅನ್ನೋದಕ್ಕೆ ಈ ಕಥೆಯ ಕಾವ್ಯ ಕರ್ತೃ ಏನಿದ್ರು ಅವರು ಸರಿಯಾದಂಥ ಉತ್ತರ ಕೊಟ್ಟಿರು. ಆಮೇಲೆ ಇನ್ನು ನಮಗೆ ಮಾತಾಡ್ಸೋಕಿದ್ದದ್ದು ಒಂದೇ ಒಂದು ಪಾತ್ರ, ಒಂದೇ ಒಂದು ಶಕ್ತಿ ಯಾವುದು ಕೇಳಿದರೆ ಅದು ಮಾತೆ ಸೀತೆಯನ್ನು ನಾವು ಒಂದು ಮಾತಾಡಿಸ್ಬೇಕಾಗ್ತದೆ. ಆದ್ದರಿಂದ ಮಾತೆ ಸೀತೆಯನ್ನು ನಾವಿಲ್ಲಿಗೆ ಆಹ್ವಾನಿಸ್ತಾ ಇದ್ದೇವೆ ನಮ್ಮ ಈ ನಮ್ಮನೆ ಪಡಸಾಲೆ.